ಮಂಗಳೂರಿನ ಸಂಘನಿಕೇತನದಲ್ಲಿ ಪೂಜಿಸಲ್ಪಡುವ ಗಣೇಶನಿಗೆ ಈ ಬಾರಿ ಅಮೃತ ಮಹೋತ್ಸವದ ಸಂಭ್ರಮ. 75ನೇ ವರ್ಷಾಚರಣೆಯ ಅಂಗವಾಗಿ ಇಂದು ಶ್ರೀ ಮಹಾಗಣಪತಿ ದೇವರ ಪ್ರೀತ್ಯರ್ಥ ಲೋಕ ಕಲ್ಯಾಣಾರ್ಥ ಸಲುವಾಗಿ ಉಷೆ ಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರಾತಃ ಕಾಲ 5ರ ಸುಮಾರಿಗೆ ಸಂಘನಿಕೇತನದ ಪ್ರಾಂಗಣವನ್ನು ಸಾವಿರಾರು ಹಣತೆಗಳೊಂದಿಗೆ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಇನ್ನು ಸಾವಿರಾರು ಭಕ್ತರು ಈ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಂಡು ಶ್ರೀ ಗಣೇಶನ ಸಾನ್ನಿಧ್ಯವನ್ನ ಹಣತೆಗಳನ್ನು ಹಚ್ಚುವ ಮೂಲಕ ಅಲಂಕರಿಸಿದ್ರು. ಬಳಿಕ ಸಂಘದ ಪ್ರಮುಖರು, ಸ್ವಯಂ ಸೇವಕರು ಹಾಗೂ ಗಣೇಶೋತ್ಸವದ ಕಾರ್ಯಕರ್ತರು ಶ್ರೀದೇವರ ಭಜನಾ ಸಂಕೀರ್ತನೆ ನಡೆದು ಶ್ರೀದೇವರ ಮಂಗಳಾರತಿ ಕೂಡ ನಡೆಯಿತು. ಇಂದು ಸಂಜೆ ವೈಭವದ ಶೋಭಾಯಾತ್ರೆ ಕೂಡ ನಡೆಯಲಿದೆ. अवश्रोतारम् अवदातारम् अवधातारम् अवानुच्चानमवशिष्यम् अवपश्चाता ಇವತ್ತು ಬೆಳಗಿನ ಈ ಉಷ ಪೂಜೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ನಮ್ಮ ಧರ್ಮದ ಸಂಸ್ಕೃತಿಯ ಆಚರಣೆಗಳನ್ನು ಬಲವಾಗಿ ಮಾಡೋಣ. ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಪರಂಪರಾನುಗತವಾಗಿ ಬಂದಿರತಕ್ಕಂಥ ಈ ಆಚರಣೆಗಳನ್ನು ಕಲಿಸ್ಕೊಡೋಣ. ನಮ್ಮ ಜೀವನದಲ್ಲಿ ಹಿಂದೂ ಆಚರಣೆಗಳನ್ನು ಬಲವಾಗಿ ಮಾಡೋಣ. ಹಾಗೇನೇ ಸಮಾಜದ ಒಳಗಡೆ ಇರ್ತಕ್ಕಂಥ ನಾವು ಈ ಎಲ್ಲ ಭೇದಗಳನ್ನು ಮರೆತು, ಅದು ಜಾತಿ ಭೇದ, ಪ್ರಾಂತ ಭೇದ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಅದು ಎಲ್ಲವನ್ನೂ ಮೀರಿ ಇಡೀ ಹಿಂದೂ ಸಮಾಜ ಒಂದು ಅಂತಕ್ಕಂಥ ಭಾವನೆಯನ್ನು ಬೆಳೆಸೋಣ. ಹಿಂದೂ ಸಮಾಜವನ್ನು ಗಟ್ಟಿ ಮಾಡೋಣ.